ತಾಲೂಕಿನ ಪಳವಳ್ಳಿಕಟ್ಟೆ ಬಳಿ ಇಂದು ಬೆಳಗ್ಗೆ ನಡೆದ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ವರಿಷ್ಠಾಧಿಕಾರಿಗಳು ರಾಹುಲ್ ಕುಮಾರ್ ಶಹಪುರ್ವಾಡ್ ಹಾಗೂ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮಾಹಿತಿ ನೀಡಿದರು. ಬೆಳಿಗ್ಗೆ ಒಂದು ಪ್ರೈವೇಟ್ ಬಸ್ ಬೈನೋಸ್ಕೋಟೆನಿಂದ ಚಿತ್ರದುರ್ಗಕ್ಕೆ ಹೋಗುವಂಥ ಬಸ್ ಓವರ್ ಸ್ಪೀಡಿಂಗ್ ಕಾರಣದಿಂದಾಗಿ ನಮ್ಮ ಪಳವಳ್ಳಿಯಲ್ಲಿ ಕೆರೆ ಏರಿ ಮೇಲೆ ಏರಿ ಸೈಡ್ಗೆ ತಾಕಿ ಬಿತ್ತು. ಒಂದು 5 ಜನ ತೀರೋಗಿದ್ದಾರೆ. ಇವಾಗ 32 ಜನ ಇಂಜೂರ್ ಆಗಿದ್ದಾರೆ. ಇಂಜೂರ್ ಆಗಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು 15ರಿಂದ 16 ಜನನ ತುಮಕೂರಿಗೆ ಶಿಫ್ಟ್ ಮಾಡಿದ್ದಾರೆ. ಅದರ ಪೈಕಿ 12 ಜನ ಒಂದು 15 ನಿಮಿಷ ಹಿಂದೆ ತನಕ 12 ಜನ ತುಮಕೂರು ಹಾಸ್ಪಿಟಲ್ಗೆ ತಲುಪಿದ್ರು. ಅವರು ಇಂಜೂರ್ಡ್ ಇದ್ದಾರೆ. ಅವ್ರದ್ದು ಡೆತ್ ಇನ್ನೂ ಯಾರು ಆಗಲಿಲ್ಲ ಅದಕ್ಕೆ. ಮತ್ತು ಅವರು ಈಗ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಉಳಿದವರು ಯಾರು ದೇರ್ ಇನ್ ಟ್ರಾನ್ಸಿಟ್ ಅದು ಪೂರ್ತಿ ಮಾಹಿತಿ ಸಿಕ್ಕಿದ ಮೇಲೆ ಇದು ಮಾಡ್ತೀವಿ. ಇದು ಕಾರಣ ನಿಖರ ಕಾರಣ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸದ್ಯಕ್ಕಂತೂ ಅದು ಓವರ್ ಸ್ಪೀಡಿಂಗ್ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಬಟ್ ಆದರೂ ಅದು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಇವಾಗ ಹೇಳೋದು ಸರಿ ಆಗಲ್ಲ ಅನ್ಕೋಷನ್ ಏನು ಕಾರಣ. ಥ್ಯಾಂಕ್ ಯು ಸರ್. ಟಾಪ್ ಲೋಡ್ ಆಗ್ತಿದಾರಲ್ಲ ಸರ್, 2 ಪೊಲೀಸ್ ಸ್ಟೇಷನ್ ಮುಂದೆನೇ ಬರಬೇಕು ಸರ್, ಹೊಸಕೋಟೆಯಲ್ಲಿ ಪಾವಗಡದಲ್ಲಿ. ಬಟ್ ಯಾರೂ ಇದು ಮಾಡ್ತಾ ಇಲ್ಲ. RTO ಆಫೀಸರ್ಸು ಹಾಗೆ ನೀವು ಹೇಳಿದ್ರಿ, ನಾನು ಫಸ್ಟ್ ತಿಳ್ಕೊಬೇಕಲ್ಲ ಚಾಲಕನ ಓವರ್ ಸ್ಪೀಡನ್ನು ಚಾತುರ್ಯದಿಂದ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡುಬಂದಿದೆ. ಯಾಕಂದರೆ ಈಗಲೇ ನಾವು ಸಂಪೂರ್ಣವಾದ ಎನ್ಕ್ವೈರಿ ಮಾಡದೆ ಅಭಿಪ್ರಾಯಕ್ಕೆ ಬರಬೇಕು. ಆದರೆ ಪ್ರತ್ಯಕ್ಷದರ್ಶಿಗಳು ಮತ್ತು ಅದರಲ್ಲಿ ಟ್ರಾವೆಲ್ ಮಾಡಿದಂಥ ಪ್ರಯಾಣಿಕರನ್ನು ನಾವು ಪ್ರಶ್ನಿಸಿದಾಗ ಅದು ಬಸ್ ವೇಗವಾಗಿ ಚಲಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಗಂಭೀರ ಗಾಯವಾಗಿರುವಂಥದ್ದು 21 ಜನರು ಇದ್ದಾರೆ. ಗಂಭೀರ ಗಾಯ ಅಂದರೆ ದೇ ಆರ್ ನಾಟ್ ದ ಡೆತ್ ಆಫ್ ಲೈಫ್ ಥ್ರೆಟ್ ಏನಿಲ್ಲ. ಬಟ್ ಗಂಭೀರ ಗಾಯ ಆಗಿರೋದು 21 ಜನ ಇದ್ದಾರೆ. ಮತ್ತು ಇನ್ನೂ ತೀವ್ರತರವಾಗಿ ಗಾಯವಾಗಿದೆ ಸರ್. ಎಲ್ಲರೂ ಎಲ್ಲಿ ಶಿಫ್ಟ್ ಮಾಡಲ್ಲ? ಈಗ ಎಲ್ಲರನ್ನೂ ಜಿಲ್ಲಾ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ದೀವಿ. ಅದೇ ಥರ ನಮ್ಮ ಪಾವಗಡ ತಾಲೂಕಿನಲ್ಲಿರುವಂಥ ಒಂದು 8-9 ಮತ್ತು ಇವನ್ ಮಧುಗಿರಿಯಿಂದ ನಾವು ಆಂಬ್ಯುಲೆನ್ಸ್, ಅದೇ ರೀತಿ ಖಾಸಗಿ ಆಂಬ್ಯುಲೆನ್ಸ್ ಎಲ್ಲ ಸೇರಿ ಸುಮಾರು 14 ಪೇಷಂಟ್ಗಳನ್ನು ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಸರ್. ಬಸ್ಸಲ್ಲಿ ಓವರ್ಲೋಡಲ್ಲಿ ಬರ್ತಿದ್ರು, ಟಾಪ್ ಮೇಲೆ ಬರ್ತಿದ್ರು ಅನ್ನೋ ಒಂದು ಮಾಹಿತಿ ಇದೆ ಸರ್. ಅದೇನಾದರೂ ಕನ್ಫರ್ಮ್ ಆಯಿತು? ಅಲ್ಲ, ಅದು ಈಗ ನಾವು ಪ್ರೆಸೆಂಟ್ ಅದ್ರ ಬಗ್ಗೆ ನಾವು ಕನ್ಫರ್ಮ್ ಮಾಡಿಲ್ಲ. ಯಾಕಂದರೆ ಇವರು ಪ್ರತ್ಯಕ್ಷದರ್ಶಿಗಳು ಪ್ರಯಾಣಿಕರು ಹೇಳ್ತಾ ಇರೋದ್ರಿಂದ ಹೆಚ್ಚಿನ ಎನ್ಕ್ವೈರಿ ಮಾಡ್ತೀವಿ. ಆಮೇಲೆ ಆ ರೀತಿಯಲ್ಲಿ ಆದರೆ ಅವ್ರ ಪ್ರಕಾರ ಏನು ಖಾಸಗಿ ಬಸ್ ಆ ರೀತಿಯಾಗಿ ಕ್ರಮ ಕೈಗೊಳ್ಳುವಂಥದ್ದು ಪೊಲೀಸ್ ಇಲಾಖೆ.